ಲಿಶ ಬೆಳಿಗ್ಗೆ ಅಯ್ಯಮ್ಮನ ಮನೆಯಿಂದ ಆಮು ತಂದು ಊಟ ಮಾಡ್ತಿದ್ದಾಳೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಯ್, ಗುಡ್ ಮಾರ್ನಿಂಗ್ ಪೂರ್ಣಿಮಾ, ಕಪಿಲೆ, ಗುಡ್ ಮಾರ್ನಿಂಗ್. ಇಲ್ಲಿಗೆ ಎದ್ದ ಕೂಡಲೇ ಇಲ್ಲಿಗೆ ಕರ್ಕೊಂಡು ಬರ್ಬೇಕು ಇವಳನ್ನು. ಇದೊಂದು ಭಾರಿ ಸ್ಪೆಷಲ್ ಆಗಿದೆ ಈಗ. ಏಯ್ ದಕ್ಕೊಡ್ಚಲ್ಲ ಅಂಬಾಗ, ಇವತ್ತು ಇವಳು ಎಂತ ಕೆಲಸ ಮಾಡಿದ್ದಾಳೆ ಗೊತ್ತುಂಟಾ? ಇದಕ್ಕೆ ದನಕ್ಕೆ ಆಮ ಕೊಡ್ಬೇಕಂತೆ. ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ದೆ, ಹಾಗೆ ಈಗ ಕೊಡು ಅಂತ ಎತ್ತೆ ಬರ್ಸಿ. ಇವಳು ನೋಡಿ ಮುಖದಲ್ಲಿ ಫುಲ್ ಬೊಟ್ಟು ಹಾಕಿದ್ದಾಳೆ. ನಾನು ಬಟ್ಟೆ ಗಿಲಿಕ್ಕೆ ಬಂದಿದ್ದೆ, ಅವಳು ಡ್ಯಾಡಿ ಇದ್ರು. ಇವಳು ದೇವರ ಪ್ರಸಾದವನ್ನೆಲ್ಲ ತೆಗೆದು ಮುಖಕ್ಕೆಲ್ಲ ಮೆತ್ತಿಕೊಂಡಿದ್ದಾಳೆ. ಲಿಶಾ ಮುಖ ಬೊಟ್ಟು ದೋಜಾಲಿರ್ನ ಬೊಟ್ಟು ಏರ್ಪಾಡು ನೀರೇ ಬೊಟ್ಟು. ಅವಳಿಗೆ ಎಂತ ಹೋದಲ್ಲ, ಇದನ್ನು ಹೆದರ್ತದೆ ಅಲ್ವಾ, ಅದಕ್ಕೆ ಅದನ್ನು ನೀಡಿರೋದು ಕಪಿಲೆಯನ್ನು. ಅದು ಚಾಚಬೇಕಂತೆ ಪಾಪ ಅಂಬ. ಉಪ್ಪಾಡಾರು ಇರ್ಬಲೆ ಅವ್ರು ಉಪ್ಪಾಡು ಪಾಪತೆ ಬುಬ್ಬಾಪು. ಅಯ್ಯಮ್ಮನ ಮನೆಯಿಂದ ಊಟ ತಂದು ಊಟ ಮಾಡ್ಲಿಕ್ಕಿಲ್ಲ. ಈಗ ದನಕ್ಕೆ ಹಾಕು, ಅದಕ್ಕೆ ಹಾಕು. ಇವಳು ಇವತ್ತು ಮಲಗುದಿಲ್ಲ ಅಂತ ಆಯ್ತಾ. ನೋಡಿ ಸೌತೆಕಾಯಿ ಇಟ್ಕೊಂಡು ಹೊರಟಿದ್ದಾಳೆ. ದೂರ ಇನ್ಪತ್ತೊಂದು ಕಷ್ಟ ಮಲ್ಪೇರ ಬಲ ಈ ದೂರ ಇನ್ಪತ್ತೊಂದು ಮಲಗುದು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸಾಧನ್ ಪುನಿ ತಾತ ಮುಟ್ಟಾಡು ಜೆಪ್ಪುಗ ಬಲ್ಲ ಜೆಪ್ಪುಗ ಬಾಬಾ ಉಲಾಯುಂಡು ಬಲೆ ಚಾಚಿಗ ಹಿಡ್ಕೊಂಡು ಮಲಗುದೈತೆ ಈಗ. ಬಾಬಾ ಬೇಕಂದ್ರೆ ಬಾಬಾ ಬಲ್ಲ ನಿನ್ನ ಬಾಬಾ ಅಂದ. ಹಾಯ್, ಲಿಶಾ ಮಲಗುದು ಹೇಗೆ ನೋಡಿ, ಇಬ್ಬರು ಮಕ್ಕಳು ಲಿಶಾನಿಗೆ ಮಲಗುವಾಗ. ಬಾಬಾ ಜೋಯ್ ಮಂಪುಲ್ಲೆ ಬಾಬಾ ಅನ್ಬಾತೊಂದು. ಅವಳಿಗಿಂತೂ ಇವತ್ತು ನಿದ್ದೆ ಬರುದಿಲ್ಲ. ಡ್ಯಾಡಿ ಅಂತೆ, ಡ್ಯಾಡಿ ಅಂತ ಡೂಡಿ ಲಕ ಹಾಚಿಲೆಯ ಇವನೊಬ್ಬನೇ ಇರುವುದು, ಬೇರೆ ಬಾಡಿಗೆ ಹೇಳಿದ್ರೆ ಮತ್ತೆ ಸಿಟ್ಟು ಬರ್ತೈತೆ ಅವರಿಗೆ. ಇಲ್ಲಿ ಲಿಶಾ ಮಲಗುದು ಬಿಟ್ಟು ಅವಳ ಡ್ಯಾಡಿಗೆ ಉಪದ್ರ ಮಾಡ್ತಾ ಇದ್ದಾಳೆ ನೋಡಿ. ಅವರೆಂಥದ್ದು ಪಿಟ್ಟಿಂಗ್ ಮಾಡ್ತಾ ಇದ್ದಾಳೆ. ಇವಳೊಂದು ಅವರಿಗೆ ಉಪದ್ರ ಮಾಡಲಿಕ್ಕೆ ಎಲೆ ತಂದರು ಅವರ ತಲೆಗೆ ಹಾಕೋದು ಎಂತೆಲ್ಲ ಉಪದ್ರ ಮಾಡ್ತಾಳೆ ನೋಡಿ. ಅವಳು ಮಲಗಲಿಕ್ಕೆ ನಿದ್ದಿಲ್ಲ ಮಾಡುದು ನೋಡಿ. ಅಲ್ಲಿಂದ ಎಲೆ ಕಿತ್ತಬಾರ್ದು ಅಂತ ಅವರು ಹೇಳುದು. ಇವಳು ತಂದು ಅವರ ತಲೆಗೆ ಇಡ್ತಾ ಇದ್ದಾಳೆ ಹೂ ಇಟ್ಟಾಗೆ. ಈ ಹೆಣ್ಮಕ್ಕಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ. ನಮಗೆ ಸಹ ಹಾಗೆ, ನಮ್ಮ ಡ್ಯಾಡಿ ಅಂದರೆ ತುಂಬ ಇಷ್ಟ. ಈಗ ಲಿಶಾ ಅವರನ್ನು ಜಾಸ್ತಿ ಪ್ರೀತಿ ಮಾಡುವ ನಮಗೆ ಸ್ವಲ್ಪ ಬೇಜಾರಾಗ್ತದೆ ಅಲ್ವಾ. ನೋಡಿ ಅಲ್ಲಿ ಆಚೆ ರೂಮಿನವರೆಲ್ಲ ಇದ್ದರು. ಇವಳದು ಬೇರೆ ಇಲ್ಲಿ ಆಟ, ಅಪ್ಪನ ಜೊತೆ ಭಾರಿ ಆಟ. ಹಬ್ಬ ಪಿಟ್ಟೆಯನ್ನು ಹೇಗಾದರೂ ಮಲಗಿಸಿದೆ ನೋಡಿ. ಸಾಕಾಗಿ ಹೋಯ್ತು ಇವತ್ತು. ಎಂತ ಲೇಟ್ ದೇವಾ. ಇನ್ನು ಬೊಟ್ಟೆಲ್ಲ ಹಾಕಬೇಕಷ್ಟೇ. ಬೊಟ್ಟು ಹಾಕಿ ಮತ್ತೆ ಅಲ್ಲಿ ಲೇಲೆಯಲ್ಲಿ ಮಲಗಿಸಿದೆ. ಇಲ್ಲಿ ಮಲಗಿಸಿದ್ರೆ ಹೀಗೆ ಎದ್ದೇಳ್ತಾಳೆ ಅವಳು ಬೆಡ್ಡಲ್ಲಿ. ಒಬ್ಬ ಬೊಟ್ಟಿನ ಬಾಕ್ಸನ್ನು ಹೇಗೆ ಮಾಡಿದ್ದಾಳೆ ನೋಡಿ. ಓ ದೇವರೇ. ಇದು ಹಾಕಿದ ಅವಳಿಗೆ ಮೈ ಅಂತ ಹೇಳ್ದೇವಲ್ಲ, ಕಾಜಲ್. ಇದು ಬಡ್ಸ್, ಇದರಲ್ಲಿ ಹಾಕುದು ಹೀಗೆ ಮಾಡಿ. ಇದು ತೆಗಿಲಿಕ್ಕೆ ಸಹ ಬಿಡಲಿಲ್ಲ, ಇಲ್ಲಾದರೆ ತೆಗಿತೇನೆ. ಅವಳಿಗೆ ನಾವು ಹಾಕುವ ಬೊಟ್ಟೆಲ್ಲ ಬೇಕು. ಮೊದಲು ಅದನ್ನು ಬಂದು ಹಾಕೋದು. ಮತ್ತೆ ಇಲ್ಲಿ ನೋಡಿ, ಹೀಗೆ ಹಾಕಿ ಇಲ್ಲಿ ಒಂದು ಹಾಕ್ತೇನೆ, ಇಲ್ಲಿಗೆ ಒಂದು ಹಾಕ್ತೇನೆ. ಹಾಕಿ ರೆಡಿ ಮೇಡಮ್. ಮಲಗಿಸಿದೆ.
11:30 ಆಯಿತು. ತುಂಬ ಅಂದರೆ ತುಂಬ ಲೇಟ್. ಇನ್ನೂ ನನ್ನ ಪದಾರ್ಥ ಎಂತ ಆಗಲಿಲ್ಲ, ಇನ್ನೂ ಆಗಬೇಕು. ಇವತ್ತು ಸೌತೆಕಾಯಿ ಪದಾರ್ಥ ಮಾಡೋದು ನೋಡಿ. ಒಂದು ದೊಡ್ಡ ಸೌತೆಕಾಯಿ ಉಂಟು. ಇನ್ನೆಂತಂದರೆ ಇವತ್ತು ಮತ್ತು ನಾಳೆ 7 ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಅಲ್ವಾ. ಸೊ ನವರಾತ್ರಿಯಲ್ಲಿ ನಮಗೆ 9 ದಿವಸ ಅನ್ನಪ್ರಸಾದ ಉಂಟು. ಹಾಗಾಗಿ ಅಡುಗೆ ಮಾಡುವ ಕೆಲಸ ಇಲ್ಲ ನೋಡಿ. ಈಗ ಇವತ್ತು ಸೌತೆಕಾಯಿಯನ್ನು ಮಾಡಬೇಕು. ಇದನ್ನು ಕಟ್ ಮಾಡಿಕೊಳ್ತೇನೆ ನಾನು. ನೋಡಿ 11:30ವರೆಗೆ ಮಲಗಿ 12 ಗಂಟೆಗೆ ಎದ್ದು ಈಗ ಹೊರಟಿದ್ದು. ಪಾತೆರ್ ಹಾಯ್ ಬನ್ನಿ ನಿಶು ತೂಲೆ ಅಮ್ಮನ ತೂಲೆ ಬಂಗಾರ ಬುಟ್ಟಿ. ನಿಶು ಎಂತ ಇವತ್ತು ನಿದ್ದೆ ಸರಿ ಮಾಡಲಿಲ್ಲ ಆಯ್ತಾ. ಚಿಕ್ಲಿ 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 ಚಿಕ್ಕಲ್ 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 ಚಿಕ್ಕಲ್. ನನ್ನ ಪದಾರ್ಥ ಸಾಗಲಿಲ್ಲ, ಅಲ್ಲಿ ಅರ್ಧದಲ್ಲಿ ಉಂಟು ಇವಳು ಎದ್ದು. ರಿಶ್ ಮನ್ಪುರ ನೀರು ಕಾಜಿಕ್ ಮನ್ಪುವರೇ ಮಾಡಿ ಎಲ್ಲ ಆಯಿತು. ಕುದಿಸ್ಲಿಕ್ಕೆ ಉಂಟು. ಅಮ್ಮ ಅನ್ಪುಲ್ನ ಹಜ್ಪ ಅಂದ ಬಾಬತ್ತ ಲಕ್ಕಗ ಬಲೆ ಲಕ್ಲೆ ಲಕ್ಲೆ. ಇವಳೆಂತ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಅಯ್ಯಮ್ಮನ ಮನೆಯಿಂದ ಮೊಸರು ತಂದು ಬೇಕಂತ ಈಗ. ಓಡೆ ಓಡ ಬಾಯ್. ದೂರ ಇರು, ದೂರ ಬುವ, ದೂರ ಪರೀರ್ ಬುವ. ತಾತ ನಾಡೆಗ ಬಾಯ್. ತಾತ ನಾಡೆಗ ಬಾಯ್. ನನ್ನ ಮಗಳು ಹೊರಟಿದ್ದಾಳೆ ಆಯ್ತಾ. ಬಾಯ್. ನೋಡಿ ಬಾಗಿಲು ತೆಗಿಬೇಕಂತೆ. ಬಾಗಿಲು ಜ್ಞಾನಪ್ಪಜ್ಜಿ ದೂರ ಇರು. ಹಾಕ ನೋಡಿ ನನ್ನ ಗಂಡನಿಗೆ ನೆನಪಾಗಿದೆ ಈಗ. ಇದು ಶೀರ ಬೇಕಂತೆ. ಶೀರ ಒಂದೊಂದು ಬ್ಯಾಕೆ ಶುರುವಾಗುತ್ತೆ ಅವರಿಗೆ. ಈಗ ಶೀರ ಬೇಕು ಅಂತ ಹೇಳಿದ್ರು. ಮಾಡು ಮಾಡು ಮಾಡು. ಹಾಗೆ ಈಗ ಮಾಡಿತಾ ಇದ್ದೇನೆ. ಅವ್ರ ದೇವಸ್ಥಾನಕ್ಕೆ ಹೋದ್ರು ಅಪ್ಪ ಮಗಳು. ಹಾಗೆ ನನಗೆ ರಪ್ಪ ಮಾಡ್ಲಿಕ್ಕೆ ಆಗ್ತದೆ. ಶೀರ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ ಅಲ್ಲ. ಇದೊಂದು ಹುರಿದು ಚಂದ ಕೆಂಪಾದರೆ ಆಯಿತು, ಮತ್ತೆಂತ ಕೆಲಸ ಇಲ್ಲ ಶೀರ ಮಾಡಲಿಕ್ಕೆ. ಹಾಗಾಗಿ ಮಾಡುವ ಅಂತ ಹೊರಟಿದ್ದೀನಿ. ಅವರಿಗೆ ತುಂಬ ಇಷ್ಟ ಶೀರ ಅಂದರೆ. ಶೀರ ಎಷ್ಟಿದ್ರು ತಿಂತಾರೆ ಅವರು. ನನಗೆ ಸಹ ಹಾಗೆ ಶೀರ ಅಂದರೆ ತುಂಬ ಇಷ್ಟ. ಹಾಗೆ ಮತ್ತು 2 ಗ್ಲಾಸಿನಷ್ಟು ಮಾಡಿದೆ, ತುಂಬ ಮಾಡಲಿಲ್ಲ. ಅವರು ಹೇಳಿದರು 3 ಗ್ಲಾಸ್ ಮಾಡು ಅಂತ. ನಾನು 2 ಗ್ಲಾಸ್ ಮಾಡಿದ್ದೇನೆ, 3 ಗ್ಲಾಸ್ ಮಾಡಲಿಲ್ಲ. ಹೀಗೆ ಬಿಸಿ ಮಾಡ್ತಾ ಇದ್ದೇನೆ ಇದನ್ನು. ಈಗ ನಾನು ಇದಕ್ಕೆ ಸಕ್ಕರೆ ಮತ್ತು ಕಲರ್ ಮತ್ತು ನನ್ನಲ್ಲಿ ಏಲಕ್ಕಿ ಇಲ್ಲ. ಏಲಕ್ಕಿ ಹುಡಿಸಲ್ಲ, ಏಲಕ್ಕಿ ಇಡೀ ಏಲಕ್ಕಿ ಸಲ್ಲ. ಹಾಗೆ ಮತ್ತು ಪೈನಾಪಲ್ ಎಸೆನ್ಸ್ ಇತ್ತು, ಅದನ್ನಷ್ಟನ್ನು ಹಾಕಿ ತಿರುಗಿಸ್ತಾ ಇದ್ದೇನೆ. ತುಂಬ ಸಲ ಶೀರದ್ದು 2-3 ರೆಸಿಪಿ ಹಾಕಿದ್ದೇನೆ ನಾನು ನೋಡಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೆ. ಹಾಗೆ ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರು, 2 ಗ್ಲಾಸ್ ಸಕ್ಕರೆ ಹಾಕಿ ನೀರು ಕುದಿಯುವಾಗ ಇದು ಸಜ್ಜಿಗೆಯನ್ನು ಹಾಕಿಕೊಂಡ್ರೆ ಆಯಿತು ನೋಡಿ. ರವೆ ಎಷ್ಟು ಕೆಂಪಾಗಬೇಕು, ಇಷ್ಟು ಕೆಂಪಾದರೆ ಒಳ್ಳೆ ರುಚಿ ಆಗ್ತದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕಿಕೊಂಡಿದ್ದೇನೆ ನಾನು. ಗೋಡಂಬಿ, ದ್ರಾಕ್ಷಿ ಎಲ್ಲ ವೀಡಿಯೋ ತೋರಿಸಲಿಲ್ಲ, ಯಾಕಂದರೆ ನಾನಿದು ತುಂಬ ಸಲ ಮಾಡಿದ್ದೇನಲ್ವ. ಹಾಗಾಗಿ ನೋಡಿ ಆಯಿತು. ಸೀರೆ ಆಯಿತು. ಸೀರೆ ಒಂದು ಬೇಗ ಆಗ್ತದಲ್ವಾ. ಸ್ವಲ್ಪ ಹೊತ್ತು ಇದು ಚಂದ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಅಷ್ಟರೊಳಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಇದ್ರೆ ಆಯಿತು ನೋಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈಗ ರೆಡಿ ಆಯಿತು ನಮ್ಮದು ಶೀರಸ. ಇನ್ನೊಂದು ತುಪ್ಪ ಹಾಕಿದ ಬಟ್ಟಲಿಗೆ ಇದನ್ನು ಹಾಕಿಕೊಂಡ್ರೆ ಆಯಿತು. ತುಂಬ ಸಲ ತೋರಿಸಿದ್ದೇನೆ ಸಹ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗಿದೆ ಮೊದಲಿನ ಬಾರಿ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.